ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯಲ್ಲಿ ಮತ್ತೆ ಅಸಮಾಧಾನ ಭುಗಿಲೆದ್ದಿದೆ. ಮಂಗಳೂರು ಉತ್ತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಸತ್ಯಜಿತ್ ಬೆಂಬಲಿಗರ ಸಭೆಯು ಹೊಸಬೆಟ್ಟುವಿನಲ್ಲಿ ನಡೆಯಿತು. ಹೊಸಬೆಟ್ಟುವಿನ ಬಬ್ಬುಸ್ವಾಮಿ ದೇವಸ್ಥಾನದಲ್ಲಿ ಸತ್ಯಜಿತ್ ಅಭಿಮಾನಿಗಳು ಸಭೆಯನ್ನ ನಡೆಸಿದ್ದಾರೆ. ಸುಮಾರು 400ಕ್ಕಿಂತಲೂ ಹೆಚ್ಚಿನ ಅಭಿಮಾನಿಗಳು ಭಾಗಿಯಾಗಿದ್ದರು. ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಬೇಕೆಂಬುದರ ಬಗ್ಗೆ ನಿರ್ಧಾರಕ್ಕೆ ಬಂದಿದ್ದು, ಅಲ್ಲದೆ ಅವರ ಪರವಾಗಿ ಬೇರೊಬ್ಬರನ್ನ ಕಣಕ್ಕಿಳಿಸುವ ಬಗ್ಗೆಯೂ ಚರ್ಚೆ ನಡೆದಿದೆ. ಈ ಬಗ್ಗೆ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಸತ್ಯಜಿತ್ ಸುರತ್ಕಲ್ ಅವರು, ಕಳೆದ 35 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ದುಡಿಯುತ್ತಿದ್ದೇನೆ. ಯಾಕಾಗಿ ಸೀಟು ನಿರಾಕರಣೆ ಮಾಡಿದ್ದಾರೆ ಎಂದು ಇಲ್ಲಿನ ಪ್ರಮುಖರು ತಿಳಿಸಬೇಕು. ಅಲ್ಲದೆ ನಾಳೆ 10 ಗಂಟೆಯೊಳಗೆ ಹಿರಿಯ ಮುಖಂಡರು ವಿಶ್ವಾಸಕ್ಕೆ ತೆಗೆದುಕೊಳ್ಳದಿದ್ರೆ ಮತ್ತೆ ನನ್ನ ನಿರ್ಧಾರವನ್ನ ತಿಳಿಸುತ್ತೇನೆ ಎಂದು ಹೇಳಿದ್ರು. ನಾಳೆ ಬೆಳಿಗ್ಗೆ 10 ಗಂಟೆ ತನಕ ಹಿರಿಯರಿಗೆ ಮತ್ತೊಂದು ಅವಕಾಶವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ. ನಂಗಿರೋದಿಷ್ಟೇ, ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಂಘ ಪರಿವಾರದ ವರ್ಚಸ್ಸಿಗೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದಂತೆ ಕಳೆದ 35 ವರ್ಷಗಳಿಂದ ನನ್ನ ಜೀವನಕ್ಕಿಂತ ಹೆಚ್ಚಾಗಿ ಸಂಘ ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ಸಮಾಜ ಅಂತ ಹೇಳಿಕೊಂಡು ದುಡಿದುಕೊಂಡು ಬಂದವನು ನಾನು. ಯಾವ ಕಾರಣಕ್ಕೋಸ್ಕರ ನನಗೆ ಸೀಟು ನಿರಾಕರಣೆ ಆಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಬೇಕು. ಕೇವಲ ಕೇಂದ್ರದವರ ಮೇಲೆ ಗೂಬೆ ಕೂರಿಸಿ ಇದು ಕೇಂದ್ರದ ಪ್ರಮುಖರ ನಿರ್ಧಾರ, ಯಾವುದೋ ಒಂದು ಸರ್ವೆಯ ವರದಿ, ಇದನ್ನು ನಾನು ಯಾವುದೇ ಕಾರಣಕ್ಕೆ ಒಪ್ಪಿಕೊಳ್ಳಲಿಕ್ಕೆ ತಯಾರೇ ಇಲ್ಲ, ಸಿದ್ಧನೇ ಇಲ್ಲ. ಇಲ್ಲಿನ ಪ್ರಮುಖರ ಮೇಲೆ ನಂದು ಕೊಡಿರುವಂಥ ಹೇಗೆ ಕೃಷ್ಣ ಪಾಲೆಮಾರವರನ್ನೇ ಸ್ಪಷ್ಟವಾಗಿ ಹೇಳಿದರು, ಹಾಗೆಯೇ ನಾನು ಕೂಡ ಹೇಳುವಂಥದ್ದು. ಕಳೆದ ಚುನಾವಣೆ ಸಂದರ್ಭದಲ್ಲಿ, ಅದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಕೂಡ ನಾನೇ ಹೋಗಿಕೊಂಡು ಇಡೀ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಮನೆ ಸಂಸದರಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಕೆಲಸವನ್ನು ನಿರ್ವಹಣೆ ಮಾಡಿದ್ದೇನೆ.